ಭಾರತೀಯ ಕೋಸ್ಟ್ ಗಾರ್ಡ್ನ ಮೈಲಿಗಲ್ಲು ಎಂಬಂತೆ ಇಂಟರ್ಸೆಪ್ಟರ್ ಬೋಟ್ C-448 ಸೇರ್ಪಡೆಗೊಂಡಿತ್ತು. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ನೌಕೆ ಗಸ್ತು ಕಾರ್ಯದ ಜೊತೆಗೆ ರಕ್ಷಣಾ ಕಾರ್ಯದಲ್ಲಿ ಸಹಾಯಕವಾಗಲಿದೆ. ಈ ನೂತನ ನೌಕೆಗೆ ಭಾರತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ TM ವಿಜಯ್ ಭಾಸ್ಕರ್ ಚಾಲನೆ ನೀಡಿದರು. ಎನ್ಎಂಪಿಟಿ ಸಮುದ್ರ ತಟದಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ನ ಇಂಟರ್ಸೆಪ್ಟರ್ ಬೋಟ್ C-448ಗೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ಭಾರತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ TM ವಿಜಯ್ ಭಾಸ್ಕರ್ ಅವರು KIADBಯಿಂದ ಕರಾವಳಿ ಪಡೆ ಅಕಾಡೆಮಿ ನಿರ್ಮಾಣಕ್ಕೆ ಕೆಂಚಾರುವಿನಲ್ಲಿ 160 ಎಕರೆ ಜಾಗ ಒದಗಿಸಲಾಗಿದೆ. ಇದರ ಪ್ರಕ್ರಿಯೆಗಳು ನಡೆಯುತ್ತಿದೆ. ಕರ್ನಾಟಕದ 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದ ಭದ್ರತೆ ಮತ್ತು ರಕ್ಷಣೆಯಲ್ಲಿ ಈ ನೂತನ ಇಂಟರ್ಸೆಪ್ಟರ್ ನೆರವಾಗಲಿದೆ ಎಂದು ಹೇಳಿದರು. Displacement of 106 tons and maximum speed of 45 knots, making her most suited for the quick interdiction to respond to any maritime situation at a given time, including surveillance, SAR and assistance to fishermen in distress at sea. The Indian Coast Guard is mandated to protect the maritime and other national interests of India in the maritime zones of India by way of providing protection to offshore and other structures, protection to fishermen, and assisting in anti-smuggling piracy operations, safeguarding the maritime interests and security of India, assisting vessels and fishermen in distress, and protecting the maritime environment. ಅನಂತರ ಕೋಸ್ಟ್ ಗಾರ್ಡ್ನ ಪಶ್ಚಿಮ ವಲಯ ಕಮಾಂಡರ್ ಆನಂದ್ ಪ್ರಕಾಶ್ ಬಡೋಲಾ ಮಾತನಾಡಿ, L&T ಶಿಪ್ಯಾರ್ಡ್ನಿಂದ ಈ ನೌಕೆಯನ್ನ ನಿರ್ಮಿಸಲಾಗಿದ್ದು 2019 ನವೆಂಬರ್ನಲ್ಲಿ ಪ್ರಾಯೋಗಿಕ ಚಾಲನೆಗಾಗಿ ನೀಡಲಾಗಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಬೋಟ್ ಗಸ್ತು ಕಾರ್ಯದ ಜೊತೆ ಪತ್ತೆ ಹಾಗೂ ರಕ್ಷಣಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲಿದೆ ಎಂದು ಹೇಳಿದರು. ಇಂಟರ್ಸೆಪ್ಟರ್ ಬೋಟ್ C-448 ಅನ್ನು L&T ನೌಕಾನೆಲೆಯಲ್ಲಿ ಈ ನೌಕೆಯನ್ನು ನಿರ್ಮಿಸಲಾಗಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ನೌಕೆ ಗಸ್ತು ಕಾರ್ಯದ ಜೊತೆಗೆ ರಕ್ಷಣಾ ಕಾರ್ಯದಲ್ಲಿ ಸಹಾಯಕವಾಗಲಿದೆ. ಈ ಇಂಟರ್ಸೆಪ್ಟರ್ ಬೋಟ್ 27.80 ಮೀಟರ್ ಉದ್ದವಿದ್ದು 106 ಟನ್ ತೂಕ ಹೊಂದಿದೆ. ಈ ವಾಟರ್ ಜೆಟ್ 45 ನಾಟ್ ಗರಿಷ್ಠ ವೇಗದಲ್ಲಿ 500 ನಾಟಿಕಲ್ ದೂರ ಕ್ರಮಿಸಬಲ್ಲದು ಎಂದವರು ವಿವರಿಸಿದರು. In protecting the wide-ranging maritime interests of the nation in the maritime zones of India and beyond. Since its inception in 1977, the Coast Guard fleet has steadily grown to the present level of about 145 ships and 62 aircraft. Besides the pollution control vessel and offshore patrol vessel, which constitute major surface platforms, the ICG fleet also includes fast patrol vessels and interceptor boats for close coast patrol and quick interdiction of suspect vessels in our territorial waters. Post 2611, the Coast Guard has been bestowed with greater responsibilities for India's coastal security. Consequently, we redoubled our efforts at building up coast level and shore infrastructure for sustained surveillance and for expeditiously reaching the scene of any incident. ಈ ಸಂದರ್ಭ ಜಿಲ್ಲಾ ಕಮಾಂಡರ್ SS ದಾಸಿಲಾ, ಎನ್ಎಂಪಿಟಿ ಅಧ್ಯಕ್ಷ AV ರಮಣ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್, ಸಹಾಯಕ ಕಮಾಂಡರ್ ಅಪೂರ್ವ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ, AC ಮದನ್ ಮೋಹನ್, ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ, ಮೂಡುಬಿದ್ರೆಯ ಪಂಡಿತ್ ಹೆಲ್ತ್ ರೆಸಾರ್ಟ್ ಸ್ಪಾದ ಪ್ರವರ್ತಕರಾದ ಲಾಲ್ ಗೋಯಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.